ಬೈಕ್ ಸ್ಕಿಡ್ ಆಗಿ ರಸ್ತೆಗೆ ಎಸೆಯಲ್ಪಟ್ಟು ಗಂಭೀರವಾಗಿ ಗಾಯಗೊಂಡಿದ್ದ ಪಣಂಬೂರಿನ ಇಂಡಿಯನ್ ಮೊಲಾಸೆಸ್ ಕಂಪನಿ 4ನೇ ಟರ್ಮಿನಲ್ನ ಉದ್ಯೋಗಿ ಮಂಗಳೂರು ಹೊರವಲಯದ ಪಡೀಲ್ನ ಫಸ್ಟ್ ನ್ಯೂರೋ ಆಸ್ಪತ್ರೆಯಲ್ಲಿ ಮಂಗಳವಾರ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಬಂಟ್ವಾಳ ಮಾರಿಪಳ್ಳ ನಿವಾಸಿಯಾಗಿರುವ ಮಾಜಿ ಸೈನಿಕರ ಪುತ್ರರಾಗಿರುವಂತಹ 25 ವರ್ಷದ ಸುಜಿತ್ ಸಾವನ್ನಪ್ಪಿದ ದುರ್ದೈವಿಯಾಗಿದ್ದಾರೆ. ಜನವರಿ 16ರಂದು ರಾತ್ರಿ ಪಾಳ್ಯ ಕರ್ತವ್ಯವನ್ನು ಮುಗಿಸಿ ಬೆಳಗ್ಗೆ 9 ಗಂಟೆಗೆ ಮಂಗಳೂರು ನಗರ ಪಣಂಬೂರಿನಿಂದ ಬಂಟ್ವಾಳದ ಸಮೀಪದ ಮಾರಿಪಳ್ಳದಲ್ಲಿರುವಂತಹ ತನ್ನ ಮನೆಯ ಕಡೆಗೆ ಹಿಂದಿರುತ್ತಾ ಇದ್ದ ಸಂದರ್ಭ ರಾಷ್ಟ್ರೀಯ ಹೆದ್ದಾರಿಯ ಒಳಚಿಲ್ ಸಮೀಪ ಇವರಿದ್ದ ಪಲ್ಸರ್ ಬೈಕ್ ಸ್ಕಿಡ್ ಆಗಿ ರಸ್ತೆಗೆ ಎಸೆಯಲ್ಪಟ್ಟು ತಲೆ ಡಿವೈಡರ್ಗೆ ಹೊಡೆದಿದೆ. ತಕ್ಷಣ ಸ್ಥಳೀಯರು ಸುಜಿತ್ರನ್ನ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅಲ್ಲಿ ನಿನ್ನೆ ಬೆಳಗಿನ ಜಾವ ಸುಜಿತ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಮೃತರು ತಾಯಿ, 3 ಸಹೋದರರನ್ನ ಅಗಲಿದ್ದಾರೆ. ಕಂಕನಾಡಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.